ಭಾರತದಲ್ಲಿ ತಾಳೆಗರಿಯ ಮೇಲೆ ಕಂಚಿನ ಚೂಪುಕ ಬಳಸಿ ಅಕ್ಷರ ಬರೆಯುತ್ತಿದ್ರು. 19ನೆಯ ಶತಮಾನದಲ್ಲಿ ಬ್ರಿಟಿಷರು ಭಾರತಕ್ಕೆ ಪೆನ್ ತಂದುಬಿಟ್ರು. ಭಾರತದ ಮೊದಲ ಪೆನ್ ಕಂಪನಿಯು ಕಾಶಿ ಅಲಿಯಾಸ್ ಬನಾರಸ್ ಇಲ್ಲವೇ ವಾರಣಾಸಿಯಲ್ಲಿ 1905ರಲ್ಲಿ ಆರಂಭವಾಯಿತು. ಲಕ್ಷ್ಮಿ ಸ್ಟೈಲೋ ಪೆನ್ ಎಂಬುದದು. ಈ ಭಾರತೀಯ ಪೆನ್ ಕಂಪನಿಯನ್ನು ಆರಂಭಿಸಿದವರು ಡಾಕ್ಟರ್ ರಾಧಿಕಾ ನಾಥ ಸಹಾ. ಪ್ರಪಂಚದಲ್ಲಿ ಮೊದಲು ಪೆನ್ ಬಳಸಿದವರು ಈಜಿಪ್ಟಿನವರು. ಕ್ರಿಸ್ತಪೂರ್ವ 3200ರಲ್ಲೇ ಅವರು ಪೆನ್ ಬಳಸಿದ್ರು. ಅವರು ಪ್ಯಾಪಿರಸ್ ಎಂಬ ಜೋಡು ಹುಲ್ಲಿನ ಕಾಗದವನ್ನು ತಯಾರಿಸಿ ಅದರಲ್ಲಿ ಬರೆಯುತ್ತಿದ್ರು. ಬ್ಯಾಬಿಲೋನಿಯನರು ಕಲ್ಲಿನಲ್ಲಿ ಕೊರೆ ಪದ್ಧತಿ ಆರಂಭಿಸಿದ್ರು. ಮುಂದೆ ಅವೆರಡು ಲೋಕದ ಎಲ್ಲ ಕಡೆಗೆ ಹರಡಿತು. Our balcony garden, Vertex Street, Kadri Kamla Road, Mangalore. Call 8197 104 042 or 7899 282 403.